ಗಡಿನಾಡ ಕಾಸರಗೋಡಿನ ಕುಂಬಳಿಯಲ್ಲಿ ಹುಟ್ಟಿ ಬೆಳೆದು ದೇಶ ಕಂಡಂತಹ ಶ್ರೇಷ್ಠ ಆಟಗಾರನಾಗಿ 2002ರಲ್ಲಿ ಕೊರಿಯಾದಲ್ಲಿ ನಡೆದಂತಹ ಏಷ್ಯನ್ ಕಪ್ ಅಲ್ಲಿ ಭಾರತ ದೇಶ ಚಿನ್ನ ಪದಕವನ್ನ ಗಳಿಸಿಕೊಂಡಾಗ ಆ ಚಿನ್ನದ ಪದಕದ ತಂಡದಲ್ಲಿ ನಮ್ಮ ಕಾಸರಗೋಡಿನ ಪ್ರತಿಭೆ ಇತ್ತು. ಅದು ನಮ್ಮ ನಿಮ್ಮೆಲ್ಲರ ಕಣ್ಮಣಿ ಜಗದೀಶ್ ಕುಂಬಳೆ. ಕಳೆದ ಅನೇಕ ವರ್ಷಗಳಿಂದ ಕಾಸರಗೋಡಲ್ಲಿ ಬೆಳೆಯುವಂತಹ ಕಬಡ್ಡಿ ತಾರೆಗಳಿಗೆ ಸೂಕ್ತವಾದಂತಹ ಒಂದು ವಾತಾವರಣ ಸೃಷ್ಟಿಸಿ ಜೆಕೆ ಅಕಾಡೆಮಿ ಎಂಬ ಶಿಕ್ಷಣ ಕೇಂದ್ರವನ್ನು ತೆರೆದು ಅನೇಕ ಪ್ರತಿಭೆಗಳಿಗೆ ಅವಕಾಶವನ್ನ ಉಜ್ವಲವನ್ನ ಮಾಡಿಕೊಡುತ್ತಾ ಜಗದೀಶ್ ಕುಂಬಳೆ ಅವರ ಗರಡಿಯಲ್ಲಿ ಪಳಗಿದಂತಹ ತಂಡ ಜೆಕೆ ಅಕಾಡೆಮಿ ಕಾಸರಗೋಡು. ಆಳ್ವಾಸ್ ಮತ್ತು ಜೆಕೆ ನಡುವೆ ಎರಡೂ ತಂಡಗಳಲ್ಲಿ ಕೂಡ ಅತ್ಯಂತ ಪ್ರತಿಭಾನ್ವಿತ ತಾರೆಗಳು ಇರುವುದರಿಂದ ಈ ಪಂದ್ಯ ಬಹಳಷ್ಟು ಸೊಗಸಾಗುವಂತಹ ಎಲ್ಲ ಲಕ್ಷಣಗಳಿವೆ. ಅತ್ಯಂತ ಸನಿಹದ ಹೋರಾಟ. ಯುವ ಸೇನಾ ಫ್ರೆಂಡ್ಸ್ ಕ್ಲಬ್ ಕಡಬ ಸಾರಥ್ಯದಲ್ಲಿ ನೇತೃತ್ವದಲ್ಲಿ ನಡೆಯುವಂತಹ ಈ ಕಬಡ್ಡಿ ಪಂದ್ಯಾಕೂಟದ ಅತ್ಯಂತ ಉತ್ಕೃಷ್ಟ ಸ್ಪರ್ಧೆಯಲ್ಲಿ ಒಂದು ಇದೀಗ ಪ್ರಾರಂಭ. ಜೆಕೆ ಕಡೆಯಿಂದ ನಾಯಕ ಸೂರಜ್ ದಾಳಿಯ ದಾಳಿಯಲ್ಲಿ ಭರತ. ಎರಡು ಕಡೆಗಳಿಂದ ಆರಂಭದ ದಾಳಿಗಳನ್ನು ನಾವು ಕಾಣ್ತಾ ಇದ್ದೇವೆ. ವಿಚಿತ್ರ ಲೈಟ್ ಅಂಡ್ ಸೌಂಡ್ಸ್ ಇವರಿಂದ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಭಾಗ. ಶ್ರೇಷ್ಠ ಮಟ್ಟದ ಪ್ರದರ್ಶನ. ಈ ನಡುವೆ ಶಿಹಾಸ್ ಸ್ತಂಭ ಚಕ್ಯತೆಯನ್ನು ಮೆರೆದಿದ್ದಾರೆ. ಫೋಲೋರೈಡ್ ಪರಿಣಾಮ ಒಂದಂಕ. ವಿಶ್ವನಾಥ ಮೊಹಸಿನ್ ನೀಳಕಾಯದ ಆಟಗಾರನ ಪ್ರಬಲ ಹಿಡಿತಕ್ಕೆ ವಿಶ್ವ ಬಲಿ. 2-0 ಆರಂಭದ ಮುನ್ನಡೆಯಲ್ಲಿ ಜೆಕೆ ಎರಡು ಪ್ರಮುಖ ದಾಳಿಗಾರರನ್ನ ಕಳೆದುಕೊಂಡಿದೆ ತಂಡ ಆಳ್ವಾಸ್.
ಮುಂದುವರಿತ ಜೆಕೆಯಿಂದ ಅಜೀಜ್ ಕಂದರ್. ತುಳುನಾಡಿನ ಕಬಡ್ಡಿ ರಣಾಂಗಣದಲ್ಲಿ ഏറ്റവും ഉയർന്ന പ്രകടനം നടത്തുന്ന സഹോദരൻ മൻസൂർ കന്ദർ, അസീസ് കന്ദർ. പ്രോ കബഡി ക്യാമ്പിൽ അവസരം ലഭിച്ച അസീസ് ಆಶಿಕ್ ತಾಳಿಗೆಲ್ ಆರಂಭದ 2 ಅಂಕಗಳು ಜೆಕೆ ಪರವಾಗಿದೆ. ಸ್ಪರ್ಧೆ ಆರಂಭವಾಗಿ ಕೆಲವೊಂದು ನಿಮಿಷಗಳು ಕಳೆದಿವೆ. ಆಳ್ವಾಸ್ ಖಾತೆಯಿಂದ ಆರಂಭಿಸಿಲ್ಲ. ಆರಂಭದ 2 ಅಂಕಗಳು ಜೆಕೆ ಪಾಲಾಗಿದೆ. ಇದರ ನಡುವೆ ಮತ್ತೆ ದುಮುಕಿ ಮಾಡುವಂತಹ ಪ್ರಯತ್ನ ಆಶಿಕ್ ಅವರಿಂದ. ಹೊಂದಾಣಿಕೆ ಕಾಂಬಿನೇಷನ್ ಜೆಕೆ. ಥರ್ಡ್ ರೈಟ್ डू और डाई राइट. मोहसिन लंबे कद के खिलाड़ी हैं. मोहसिन और इस प्रकार ये लंबे पैर लेकिन पहुंच नहीं पाया. ನೀಳಕಾಯದ ಕಾಲುಗಳ ಪ್ರಯತ್ನ, ಆದರೆ ಇಂಚುಗಳ ಅಂತರದಲ್ಲಿ ಬಂಧನ ಪೂರ್ಣವಾಗಿದೆ. ಪ್ರಥಮ ಅಂಕ ಆಳ್ವಾಸಿಗೆ. ಶಾಂತಿಯಲ್ಲಿ ಅತ್ಯಂತ ಶಿಸ್ತಿನಿಂದ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಅಜೀಜ್ 3-1. Yes, single point. Example for the combination between the defenders. Bharatana Bandra. Either anka 5-1. Aziz. Super tricky is on. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಗ್ರೂಪ್ ಚಾಂಪಿಯನ್ ಆಗಲಿದೆ. ಅಗ್ರಸ್ಥಾನವನ್ನು ಅಲಂಕರಿಸಲಿದೆ. ಈ ಸ್ಪರ್ಧೆಯ ಮತ್ತೊಂದು ಸವಿಶೇಷತೆ, ಅಗ್ರಸ್ಥಾನವನ್ನು ಪಡೆದುಕೊಂಡಂತಹ ತಂಡಗಳಿಗೆ 2 ಸೆಮಿಫೈನಲ್ ಆಡುವ ಅವಕಾಶ ಇದೆ. ದಾಳಿಯಲ್ಲಿ ಮಲ್ಲಿಕಾರ್ಜುನ, ಅನೇಕ
ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂತಹ ಕಬಡ್ಡಿಯ ವೀಕ್ಷಕರು, ಕಡಬದ ಕಬಡ್ಡಿ ವೀಕ್ಷಕರು ಎಷ್ಟೊಂದು ಪ್ರೀತಿಯನ್ನ ಕಬಡ್ಡಿಯಲ್ಲಿ ತೋರಿಸ್ತಾ ಇದ್ದಾರೆ. ಅತ್ಯಂತ ಶಿಸ್ತಿನಿಂದ ಸಂಯಮದಿಂದ ಕಾರ್ಯಕ್ರಮವನ್ನ ನೋಡುತ್ತಾ ಇರತಕ್ಕಂತಹ ಸುಂದರ ದೃಶ್ಯ. ಸೂಪರ್ ಟೆಕ್ ಆನ್ ಆಗಿದೆ. ಶಿಹಾಸ್ ದಾಳಿಯಲ್ಲಿ 5-1 ಜೆಕೆ. ಜಸ್ವಂತ ಈ ಬಾರಿ ಮತ್ತೆ ಮಲ್ಲಿಕಾರ್ಜುನ ಪ್ರಮುಖ ದಾಳಿಗಾರರೆಲ್ಲರೂ ಕೂಡ ಕಣದಿಂದ ಹೊರಗಿರತಕ್ಕಂತಹ ವೇಳೆಯಲ್ಲಿ ಸೂಪರ್ ಟೇಕಲ್ ಆನ್. ಥರ್ಡ್ ರೈಟ್ ಶಿಹಾಸ್ ಅಗಿ ಡ್ಯೂ ಡೈ ಸೂಪರ್ ಟೇಕಲ್ ಆನ್. ವಿನೋದ್ ಮಲ್ಲಿಕಾರ್ಜುನ ಜಸ್ವಂತ 3 ತಾರೆಗಳು ಆಳ್ವಾಸ್ ಪಾಳಿನಲ್ಲಿ ನಡೆದ ಶಿಹಾಸ್ ಬಂಧನಕ್ಕಾಗಿ ಪ್ರಯತ್ನ. 2 ಅಂಕ ಶಿಹಾಸ್ ಕೊಲ್ಲ. ವಿಶ್ರಾಂತಿಯ ಕೋರಿಕೆಯಲ್ಲಿ ಜೇಕೆ. ಎಸ್ ಬದಲಿ ಆಟಗಾರನ ಪ್ರಯತ್ನ. ಮಂಡ್ಯದ ಗಂಡು ವಿಶ್ವ. This is third right. Do or die right. Yes. All-rounding performance. Shihaz Kalla. Bonus point for team Alvas. 3 points for team JK. And total points 10-2. 10-2 JK. ಆಟಗಾರನ ಬದಲಿ ಪ್ರಯೋಗ ನಡೀತಾ ಇದೆ. ಆಶಿಕ್ ಅವರಿಗೆ ವಿಶ್ರಾಂತಿ. ವಿಶ್ವ ಒಳಭಾಗದಲ್ಲಿ Aziz 10-2. ಕ್ಷಣಕ್ಕೂ ವಿಶ್ರಾಂತಿಯನ್ನ ಪಡೆದುಕೊಂಡು ಸೂಕ್ತವಾದಂತಹ ಸಲಹೆಗಳೊಂದಿಗೆ ಕಬಡ್ಡಿ ರಂಗದ ಕಾಸರಗೋಡಿನ ದ್ರೋಣಾಚಾರ್ಯ ಜಗದೀಶ್ ಕುಮಾರ್. ಬೋನಸ್ ಅಂಕ ಇಲ್ಲಿ ವಿಶ್ವ. Very good combination again. Clean workout for the team JK. So one more tackle. ಸತತ ದ್ವಿತೀಯ ಬಾರಿಗೆ ವಿಶ್ವ ಟ್ಯಾಕಲ್ ಆಗ್ತಾ ಇದೆ. ಅಜೀಜ್ ಮತ್ತೆ ದಾಳಿ 12-2 Yes, now Mandya Vishwa. ಶಿಯಾಸ್ ಕಲ್ಲ ಸತತವಾದಂತಹ ಹಿಡಿತಗಳು, ಅದ್ಭುತವಾದಂತಹ ಅಂಕಗಳು. ಮಂಡ್ಯ ವಿಶ್ವ ಇವರೆಲ್ಲ ಸತತ ದ್ವಿತೀಯ ಬಾರಿಗೆ ಟ್ಯಾಕಲ್ ಮಾಡಲಾಗಿದೆ. 13-2 11 പോയിന്റ് വ്യക്തമായ ലീഡിലാണ് കാസർഗോഡ് ജെകെ. Do or die. Mohsin 13-2. पॉइंट लाना जरूरी है राइडर के लिए. ये डू और डाई सिचुएशन की राइडर है. इस प्रकार फॉलो किया गया जसवंत का बहुत सफलतापूर्वक राइड मोहसिन द्वारा. 1 अंक
स्वल्प टच किया गया और 13वां अंक मिला है अंजलि, 14वां अंक 14-2. തീർച്ചയായിട്ടും ഷിഹാസിന്റെ കൈകൾ കാന്തിക ബലമുള്ള കൈകൾ. ಚುಂಬಕದಿಂದಿರತಕ್ಕಂಥ ಶ್ರೀಹಾಸ್ರವರ ಕೈಗಳು ನಿರಂತರವಾಗಿ ಟಕ್ಕಲಾಗುತ್ತಾ ಇದೆ ಆಟಗಾರರು. 15-2. ಗ್ರೌಂಡ್ ಬಾಯ್ಸ್ ದಯವಿಟ್ಟು ಸ್ವಲ್ಪ ಸ್ವಚ್ಛವನ್ನ ಮಾಡಿಕೊಳ್ಳುವಂತೆ. ಮುಂದಿನ ಸ್ಪರ್ಧೆಗಾಗಿ ಪ್ರಥಮ ಕರೆ SDM ಉಜಿರೆ ವಿಕಾಸ್ ಮಂಗಳೂರು. ಫಸ್ಟ್ ಕಾಲ್ ಫಾರ್ ದ ನೆಕ್ಸ್ಟ್ ಮ್ಯಾಚ್ SDM ಅಂಡ್ ವಿಕಾಸ್. Aziz Sundar taking on. 3 ಮಂದಿ ಆಟಗಾರರು ಆಳ್ವಾಸ್ ಅಂಕಣದಲ್ಲಿ ಕಾಣಬಹುದು. ದಿನೇಶ್ ಸಮೀಪದ ಪಂಚದ ಆಟಗಾರ ದಿನೇಶ್, ವಿನೋದ್ ಮತ್ತು ಮಲ್ಲಿಕಾರ್ಜುನ. 15 ಅಂಕಗಳನ್ನು ಗಳಿಸುವಾಗ ಜೆಕೆ ಬಿಟ್ಟುಕೊಟ್ಟದು ಕೇವಲ 2 ಅಂಕಗಳು. Do or die right. Super tackle on. Mohsin with the do or die. Super tackle. 2 points for advance. ಅಂತಿಮವಾಗಿ 2 or ಟೈಮ್ ರೈಡ್ ಅಲ್ಲಿ ಸೂಪರ್ ಟೆಕ್ಲ್ ಮೂಲಕ 2. It is do or die right ಮತ್ತೆ ವಿಶ್ವರಾಜ. ಕಳೆದ 2 ದಾಳಿಗಳಲ್ಲಿ ವಿಫಲತೆಯನ್ನ ಕಂಡಂತಹ ವಿಶ್ವ ಈ ಬಾರಿ ಬೋನಸ್ಗಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 15-4 ಪ್ರಸ್ತುತ ಪಂದ್ಯ ಆರಾಮವಾಗಿ ಬೋನಸ್ ಲಭ್ಯವಾಗುತ್ತಾ ಇದೆ. 15-5 ಸ್ಪರ್ಧೆ ಯಾವುದೇ ಕ್ಷಣಕ್ಕೂ ಯಾವ ರೀತಿಯಲ್ಲಿ ಅದರಲ್ಲಿ ಬದಲಿಯಾಗಬಹುದು. ಪ್ರಸ್ತುತ 10 ಅಂಕಗಳ ಯಶಸ್ವಿ ಮುನ್ನಡೆಯೊಂದಿಗೆ ಜೆಕೆ. ಅಚ್ಚಿ ಬಂಧನವಾಗಿದೆ, ಅಚ್ಚುತೆಗಳಾಗಿದೆ. ಚೇತರಿಕೆಯ ಆಟ ಆಳ್ವಾಸಿಂದ ಅಂಕಗಳು ಬರಲು ಆರಂಭವಾಗಿದೆ. 6-15 ಮತ್ತೆ ವಿಶ್ವ. ತಿರುಗೇಟು ನೀಡುತ್ತಾ ಇದೆ ಆಳ್ವಾಸ್ ತಂಡ. 12 ಅಂಕಗಳ ಅಂತರದ ಹಿನ್ನಡೆಯಿಂದ ಬಹಳಷ್ಟು ವೇಗದಲ್ಲಿ ಮರಳುತ್ತಾ ಇದೆ ಪಂದ್ಯಕ್ಕೆ. 15-7 ಅಂತರ ಕೇವಲ 8 ಅಂಕಗಳಿವೆ. ಹದಿನೈದು 7 ಸ್ಪರ್ಧೆ ಇದೆ. ಮಧ್ಯಂತರ ವಿರಾಮ. 15-7 ಮಧ್ಯಂತರ ವಿರಾಮದ ವೇಳೆಯಲ್ಲಿ 8 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. ಆರಂಭದಲ್ಲಿ ಬಹಳಷ್ಟು ಹಿನ್ನಡೆಯಿಂದ ಕಂಡಂತಹ ಆಳ್ವಾಸ್ ತಂಡ
ನೀಡಿರುವಂತಹ 50,000 ಮತ್ತು ಟ್ರೋಫಿಯನ್ನು ನೀಡಿರ್ತಕ್ಕಂಥ ಶ್ರೀ ಧರ್ಮೇಂದ್ರ ರೈಕುಂಡೋಡಿ USA ಬಾಲಕರು SR ಲೇಔಟ್ ಕಡಬ. ದ್ವಿತೀಯ 40,000 ಮತ್ತು ಟ್ರೋಫಿಯ ಕೊಡುಗೆಯನ್ನು ನೀಡಿರ್ತಕ್ಕಂಥ ಶ್ರೀಕೃಷ್ಣ ಪೈಪ್ ಇಂಡಸ್ಟ್ರೀಸ್ ಕುಂದಾಪುರ. ತೃತೀಯ ಬಹುಮಾನ 20,000 ಮತ್ತು ಟ್ರೋಫಿಯ ಕೊಡುಗೆಯನ್ನು ನೀಡಿರ್ತಕ್ಕಂಥ ಶ್ರೀ ಹರೀಶ್ ಪೈ ಲಕ್ಷ್ಮೀ ಎಂಟರ್ಪ್ರೈಸಸ್ ಕಡಬ. ಚತುರ್ಥ ರೂಪಾಯಿ 20,000 ಮತ್ತು ಟ್ರೋಫಿ ಕೊಡುಗೆ ಶ್ರೀ ರಾಮಚಂದ್ರ ಗೌಡ ಸನಿಲ ಬಾಲಕರು ಶ್ರೀದೇವಿ ಸಂಕೇತ ಕಡಬ. ಈ ಎಲ್ಲ ಬಹುಮಾನಗಳನ್ನು ನೀಡತಕ್ಕಂಥ ಎಲ್ಲ ಬಂಧುಗಳಿಗೆ ಕೃತಜ್ಞತೆಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವಿಶ್ವ ತಾಳಿಯಲ್ಲಿ 16-7 ದ್ವಿತೀಯ ಅವಧಿ ಈಗ ತಾನೇ ಆರಂಭವಾಗಿದೆ. ಎರಡು ಪ್ರಬಲ ತಂಡಗಳ ನಡುವೆ ಅತ್ಯಂತ ಸನಿಹದ ಚಿತ್ತಾಚಿತ್ತಿನ ಪ್ರದರ್ಶನ. ನಾಯಕ ಸೂರಜ್ ಉದಯ ಮಂಗಲ ಇನ್ನೊಮ್ಮೆ ದಾಳಿಯಲ್ಲಿ. JK ಪಾಡಿನಲ್ಲಿ ಆಡುವಂತಹ ಸರಿಸುಮಾರು ಎಲ್ಲ ತಾರೆಗಳು ಕೂಡ ಜೂನಿಯರ್ ನ್ಯಾಷನಲ್ ಆಡಿದಂತಹ ತಾರೆಗಳು. ಇಲ್ಲಿ ವಿಕಾಸ್ ಕಾಲೇಜಲ್ಲೂ ಏನು ಕಡಿಮೆ ಇಲ್ಲ. ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ನ್ಯಾಷನಲ್ ಆಡಿದಂತಹ ಅನೇಕ ತಾರೆಗಳು ವಿಶ್ವ ಆಳ್ವಾಸಲ್ಲಿ ಕಾಣಬಹುದು. ಇದರ ನಡುವೆ ತಗಲಾಗಿದೆ ಸೂರಜ್ ರವರ ಬಂಧನ. ಎಸ್ ಯು ಆರ್ ಡೈರೆಕ್ಟ್. ವಿಶ್ವ ಸೂಪರ್ ಟೇಬಲ್ ಇಸ್ ಆನ್ 16-8. ಆರಂಭದ ಹಿನ್ನಡೆಯ ಬಳಿಕ ಇದೀಗ ಅದ್ಭುತ ವಾಪಸಾತಿಯನ್ನು ಕಾಣ್ತಾ ಇದೆ ಆಳ್ವಾಸ್ ತಂಡ. ಸೌರವು ಪ್ರಯತ್ನ ವಿಫಲವಾಗುತ್ತಾ ಇದೆ. ವಿಶ್ವರಾಜ ಆರಂಭದ 2 ಅಸಫಲತೆಯ ದಾಳಿಯ ಬಳಿಕ ಸತತ ಅಂಕಗಳು ಆಳ್ವಾಸಿಗೆ 16-9. ಆಲ್ ಔಟ್ ಆಗುವ ಸ್ಥಿತಿಯಲ್ಲಿ JK. ಎಸ್ ಆಲ್ ಔಟ್ ಆಗಿದೆ. 16-13 ಅಂತರ 3ಕ್ಕೆ 16-13 10-12 ಪಾಯಿಂಟ್ ಲೀಡಿലുണ്ടായിരുന്ന JK ഇപ്പോൾ ಕೇವಲ 3 ಪಾಯಿಂಟ್ ಮಾತ್ರ. ಇಳಿ ವಯಸ್ಸಿನಲ್ಲೂ ಈ ಒಂದು ಪಂದ್ಯಾಕೂಟದ ಯಶಸ್ಸಿಗೆ ಎಲ್ಲಾ ವಿಧದ ಸಹಕಾರವನ್ನ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂತಹ ಮೋನಪ್ಪಗೌಡ ನಾಡೋಳಿ ಹಾಗೂ ಜಯರಾಮ್ ಪಡಜ್ಜಾರ್ ಅವರು ನಮ್ಮೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸ್ತಾ ಇದ್ದೇವೆ. ಅವರ ಸಹಕಾರವನ್ನ ಸ್ಮರಿಸ್ತಾ ಇದ್ದೇವೆ. ಜಸ್ವಂತ್ ಅವರ ಪ್ರಯತ್ನ ವಿಫಲ ಕಂಡಾಗ ಭರತ್ ರವರನ್ನು ಕೂಡ ಟಚ್ ಮಾಡಲಾಗಿದೆ. ಸಿಕಂದರ್ 18-13 ಮತ್ತೆ ವಿಶ್ವರಾಜ ಕಿಂಗ್ ಆಫ್ ವರ್ಲ್ಡ್ ವಿಶ್ವರಾಜ. ಅಲ್ಲಿ 2 ಅಂಕ, ಇಲ್ಲಿ 2 ಅಂಕ. ಅಲ್ಲಿ ಅಜೀಜ್, ಇಲ್ಲಿ ವಿಶ್ವ. ಮೊಯ್ಗೆ ಮೊಯ್, ದಾಳಿಗೆ ಪ್ರತಿ ದಾಳಿ. ಕಡಬದ ಶ್ರೇಷ್ಠ ಕಬಡ್ಡಿ ಯುವ ಸೇನೆ ಫ್ರೆಂಡ್ಸ್ ಕ್ಲಬ್ ಕಡಬ ಆಯೋಜಿಸಲ್ಪಟ್ಟಂತಹ ಈ ಕಬಡ್ಡಿ ಈಗ ಶಿಹಾಸ್ JK ತಂಡದ ಅತ್ಯಂತ ಉತ್ತಮ ಸರ್ವಾಂಗೀಣ ಪ್ರತಿಭೆ ಶಿಹಾಸ್. ವಿಶ್ವ ಮತ್ತೆ ದೊಡ್ಡಿ ಬರಿಯದ ದಾಳಿಗಾರ ವಿಶ್ವ. 18-15 18-15 ಸ್ಪರ್ಧೆ.
18-15. Mohsin Darligan. Yes, ladies and gentlemen, we are watching very crucial match of the competition. Winner will qualify for the third arena. They will become the champion and top position of the group. Yes. Do or die. मोहसिन 18-15 करो या फिर मरो मोहसिन को अंक लाना होगा 18-15 पर 3 अंकों के अंतर के साथ आगे हैं और जुनही जेके और डीप आक्रमण टैकल यहाँ जसवंत की प्रयास सफलतापूर्वक एक और टैकल पॉइंट में क्या वापसी है what a comeback of Advance 60-80 ವಿಶ್ವರಾಜ ಆರಂಭದ ಅಸಫಲತೆಯ ನಂತರ ಯಾವಾಗ ಗಿಯರ್ ಚೇಂಜ್ ಮಾಡಿತ್ತು ಅವಾಗಿಂದ ತಿರುಗಿ ನೋಡಲಿಲ್ಲ ವಿಶ್ವ ನಿರಂತರವಾಗಿ ಅಂಕಗಳು ಶಿಯಾಸ್ 18-17 JK leading by only 1 point. Shiraz. Excellent footwork. What a match! What a match! JK leading by 1 point. I mean 2 points. 19-17. ವಿಶ್ವದ ದಾಳಿ ಮುಂದುವರಿತಾ ಇದೆ ನಿರಂತರವಾಗಿ ಪ್ರತಿ ದಾಳಿಯಲ್ಲೂ ಕೂಡ ಅಂಕಗಳನ್ನು ಗಳಿಸುತ್ತಾ ಮುನ್ನುಗ್ಗುತ್ತಾ ಇರತಕ್ಕಂಥ ಆಳ್ವಾಸಿನ ಭರವಸೆಯ ಆಟಗಾರ ವಿಶ್ವ ವಿಶ್ವ ಇನ್ನೊಂದು ಅಂಕ 19-18 ಶಿಹಾಸ್ ಮತ್ತೆ ದಾಳಿ ಅತ್ಯಂತ ರೋಮಾಂಚನಕಾರಿ ಸ್ಪರ್ಧೆ JK ಅಕಾಡೆಮಿ ಕಾಸರಗೋಡು ಮತ್ತು ಆಳ್ವಾಸ್ ಮೂಡಬಿದ್ರೆ ನಡುವೆ ಈ ಬಾರಿ ಸೆಕೆಂಡ್ ಮ್ಯಾನ್ಗೆ ಆಕ್ರಮಣ ಮಾಡುವಂತಹ ಪ್ರಯತ್ನ ಶಿಯಾಜ್ ಆದರೆ ಟಕಲ್ ಆಗಿದೆ 19ರ ಸಮಸ್ಥಿತಿಯಲ್ಲಿದೆ ಪ್ರಸ್ತುತ ಪಂದ್ಯ 19 again ವಿಶ್ವ second consecutive all out for JK 23-19 ಮೊದಲ ಬಾರಿಗೆ ಆಳ್ವಾಸ್ ಮುನ್ನಡೆಯಲ್ಲಿ ಸ್ಪರ್ಧೆ 23-19 4 ಅಂಕಗಳ ಭರ್ಜರಿ ಮುನ್ನಡೆ ವಿನೋದ 20-23 ಭರ್ಜರಿ ಆಟ क्या लाजवाब कबड्डी है मिट्टी के खेल फिलहाल सिंथेटिक मैट पर आगे बढ़ता हुआ देश के सबसे अहम खेलों में से एक है कबड्डी और इस प्रकार जब से 2014 में प्रो कबड्डी की शुरुआत हुई है यहाँ गली गली में कबड्डी की शुरुआत कबड्डी के खेल आप देख पाएंगे फिलहाल यहाँ 23-20 and it is excellent dive attempt I mean
attempt, but unfortunately, disappointment for Aziz. One more point for Alvas, 24-20. 24-20. ಒಂದು ಸಮಯದಲ್ಲಿ 12 ಅಂಕಗಳಿತ್ತಲು ಅಧಿಕ. ವಿಶ್ವ ಪರಾಕ್ರಮ ಸತತವಾಗಿ ಯಶಸ್ವಿಯ ದಾಳಿಯಲ್ಲಿ ವಿಶ್ವ ಪ್ರತಿ ದಾಳಿಯಲ್ಲೂ ಅಂಕ ಕಬಳಿಸುವಂತಹ ಅಂಕಕ್ಕಾಗಿ ವಿಶ್ವ ಅಂತಿಮ 5 ನಿಮಿಷದಲ್ಲಿ ಲಾಸ್ಟ್ 5 minutes 27-20. Second call for the team SGM and Vikas. Kindly note, second call Vikas and SGM for the next match. ದಯವಿಟ್ಟು ಪ್ರೇಕ್ಷಕರು ವೇದಿಕೆ ಮೇಲೆ ಹತ್ತಿದ್ರೆ ಕೆಳಗಿಳಿದು ನಮ್ಮೊಂದಿಗೆ ಸಹಕರಿಸಿ. ವೇದಿಕೆಯಾಗಿ ಉಳಿಲಿ. ಇನ್ನು ಸಮಾರಂಭ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ದಯವಿಟ್ಟು ಸಂಘಟಕರೊಂದಿಗೆ ಸಹಕಾರವನ್ನು ನೀಡಿ ಈ ಪಂದ್ಯಾಕೂಟದ ಯಶಸ್ಸಿಗೆ ಸಹಕರಿಸಿ. ಎಲ್ಲರೂ ಪ್ರೇಕ್ಷಕರು ವೇದಿಕೆಯಲ್ಲಿ ಇರುವಂತಹ ಎಲ್ಲ ಪ್ರೇಕ್ಷಕರು ದಯವಿಟ್ಟು ವೇದಿಕೆಯಿಂದ ಕೆಳಗಿಳಿದು ನಮ್ಮೊಂದಿಗೆ 28-20 8 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಆಳ್ವಾಸ್ ಅತ್ಯಂತ ಅದ್ಭುತವಾದಂತಹ ವಾಪಸ್ಸಾತಿ ಅಂತ ಹೇಳಬಹುದು. ಆಳ್ವಾಸ್ ತಂಡದಿಂದ ಒಂದು ಹಂತದಲ್ಲಿ 10-12 ಅಂಕಗಳ ಹಿನ್ನಡೆಯಲ್ಲಿದ್ದಂತಹ ಆಳ್ವಾಸ್ ಹಂತವಾಗಿ ಅಂಕಗಳನ್ನು ಗಳಿಸುತ್ತಾ ಇದೀಗ ಯಶಸ್ವಿ. 4 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. അവസാന 4 മിനിറ്റ് കൂടി 8 പോയിന്റിന്റെ ലീഡിലാണ് ടീം ആൾവാസ്. 28-20. ವಿಶ್ವರಾಜ ಆರಂಭದ 2 ದಾಳಿಗಳಲ್ಲಿ ಅಸಫಲತೆಯನ್ನು ಕಂಡಂತ ವಿಶ್ವ ಬಳಿಕ ರಾಜನಂತೆ ಮೆರೆಯುವಂತಹ ಆಟ ವಿಶ್ವ ರಾಜ. 28-20. ಮುಂದಿನ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಎಸ್ಡಿಎಂ ಮತ್ತು ವಿಕಾಸ್ ನಡುವೆ ರೆಫರಿ ಸುಬ್ರಹ್ಮಣ್ಯ, ಅಂಪೈರ್ ಸುಬ್ರಾಯ್ ಕಾಮತ್, ದಿನೇಶ್ ಮರ್ದಡ, ಸ್ಕೋರರ್ ಅಸಿಸ್ಟೆಂಟ್ ಸ್ಕೋರರ್ ಅರುಣ್ ಮತ್ತು ರಾಜಾರಾಮ್. Third right, Vishwa Mandya with do or die right. Last 3 minutes to go to full time. And both the Vishwas are doing very good job. Vishwaraj and Vishwa Mandya. Third right. This occasion do or die right. 30-20. Alvas leading by 10 points. For the next match, once again, the official panel, JK out. Official panel, match referee Subramanya, umpires Subraya Kamath and Dinesh Mardada. Scorer Rajesh, assistant scorer Arun and Rajaram. ಈ ಪಂದ್ಯದ ಸಂಪೂರ್ಣ ಅಂಕಣದ ನಿಯಂತ್ರಣದಲ್ಲಿ ಫ್ರೆಂಡ್ಸ್ ಕ್ಲಬ್ ಕಡಬ ಎಂಬ ತಂಡಕ್ಕಾಗಿ ಅನೇಕ ವರ್ಷಗಳಲ್ಲಿ ಕಬಡ್ಡಿಯನ್ನ ಆಡಿ ಕಬಡ್ಡಿಯನ್ನ ಉಸಿರಾಗಿಟ್ಟಂತಹ ಯಶಸ್ವಿ ಆಟಗಾರ ಶೇಖರಣ್ಣ ಇವರು ನಮ್ಮ ಅಂಕಣದ ಪೂರ್ಣ ಉಸ್ತುವಾರಿಕೆಯನ್ನು ನೋಡ್ತಾ ಇದ್ದಾರೆ. ಆ ಹಿರಿಯ ಆಟಗಾರನಿಗೆ ಒಂದು ದೊಡ್ಡ ಚಪ್ಪಾಳೆ ಇರಲಿ. ನಮ್ಮ ಫ್ರೆಂಡ್ಸ್ ಕ್ಲಬ್ ಕಡಬ ತಂಡದ ಶೇಖರಣ್ಣ. ಧನ್ಯವಾದಗಳು. ಪ್ರೇಕ್ಷಕ ವರ್ಗ ಆಟಗಾರರನ್ನು ಉರಿದುಂಬಿಸುವಾಗ ಅತಿರೇಕಕ್ಕೆ ಹೋಗಬಾರ್ದು. ದಯವಿಟ್ಟು ಆಟಗಾರರನ್ನ ಸಮಚಿತ್ತದಿಂದ ಉರಿದುಂಬಿಸಿ. ಈ ಪಂದ್ಯಾಕೂಟವು ಅತ್ಯಂತ ಸುಸೂತ್ರವಾಗಿ ನಡೆದು ಮುಗಿಯಬೇಕಾಗಿದೆ. ದಯವಿಟ್ಟು ಎಲ್ಲ ಪ್ರೇಕ್ಷಕ ವರ್ಗ ಇದು ನೀವು ಆಯೋಜಿಸಿದಂತಹ ಕಬಡ್ಡಿ ಪಂದ್ಯಾಟ ಎಂದು ಗಣನೆ ತೆಗೆದುಕೊಂಡು ಈ ಪಂದ್ಯಾಕೂಟದ ಅತ್ಯಂತ ಯಶಸ್ವಿ ಮುಕ್ತಾಯಕ್ಕೆ ನಮ್ಮೊಂದಿಗೆ ಸಹಕಾರವನ್ನು ನೀಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗುಂಪಿನ ಅಣ್ಣ ಸ್ಟೇಜ್ ಇದ್ದಿನಕ್ಲು ಅಣ್ಣ ಗುಂಪಿನ ಅಗ್ರಗಣ್ಯ ಸ್ಥಾನಕ್ಕಾಗಿ 2 ತಂಡಗಳ ನಡುವೆ ಕಾದಾಟ ಮುಂದುವರಿದಾಗ ಪ್ರಸ್ತುತ ಆಳ್ವಾಸ್ ಅಗ್ರ ಸ್ಥಾನದಲ್ಲಿದೆ 33-21. ಅಗ್ರ ಸ್ಥಾನವನ್ನು ಗಳಿಸಿದಲ್ಲಿ ಪ್ರಥಮ ಪ್ಲೇ ಆಫ್ ಸೆಮಿಫೈನಲ್ ಸೋತರೂ ಕೂಡ ಇನ್ನೊಂದು ಅವಕಾಶ ಇರುವುದು.
ಆದರೆ ಅಂತಿಮ ನಿಮಿಷದಲ್ಲಿ ಪಂದ್ಯ ಅವಸಾನ 60 ಸೆಕೆಂಡೋಡು ಕೂಡಿ ಮತ್ಸರ ತೀರು 23-21. ಸೆಂಟರ್ ಲೈನ್ ಬಳಿಯಿಂದ ಜಸ್ರಾಯ್ ಮತ್ತು ಅಜೀಜ್ ನಡುವೆ ಜುವರ್ಡಾರಾಯ್ ವಿಶ್ವ ನಡುವೆ ಈ ಬಾರಿ ಮಂಡ್ಯ ವಿಶ್ವ 34-21 ಈ ಪಂದ್ಯದ ಇನ್ನು ಫಲಿತಾಂಶ ಖಂಡಿತವಾಗಿ ಹೊರಬೀಳುವ ಅಂತಿಮ ಸೆಕೆಂಡ್ಗಳು ಅಧಿಕೃತ ಘೋಷಣೆ ಮುಂದೆ ಬರ್ತಾ ಇದೆ. ಮತ್ತೆ ಮಂಡ್ಯದ ಗಂಡು ಇನ್ನೊಂದು ಅಂತರದೊಂದಿಗೆ 35-21 ಮೊಹಸಿನ್ ಇಲ್ಲಿಗೆ ಸ್ಪರ್ಧೆ ಮುಕ್ತಾಯಗೊಂಡಿದೆ 35-22 and Alwas on the match with a margin of 13 points. Congratulations for team Alwas, they become the top team in that group.